ಪಾವಗಡ ತಾಲೂಕಿನಲ್ಲಿ ವಿರೂಪ ಸಮುದ್ರ ಮತ್ತು ದೊಮ್ಮತಮರಿ ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮ ಪಂಚಾಯತ್ ಮಟ್ಟದ ಜನಸಂಪರ್ಕ ಸಭೆ ನಡೆಸಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿದ ಶಾಸಕ ಎಚ್.ಬಿ. ವೆಂಕಟೇಶ್ ಬಳಿಕ ಅಹವಾಲು ಸ್ವೀಕಾರ ಮಾಡಿದರು. ಇದೇ ವೇಳೆ ಮಾತನಾಡಿದ ಅವರು, ಪ್ರತಿಯೊಬ್ಬ ವ್ಯಕ್ತಿಗೂ ಸರ್ಕಾರದ ಸವಲತ್ತುಗಳನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ತಾಲೂಕಿನ ವಿವಿಧ ಪಂಚಾಯತ್ ವ್ಯಾಪ್ತಿಯಲ್ಲಿ ವಾರಕ್ಕೆ 2 ದಿನ ಜನಸಂಪರ್ಕ ಸಭೆ ಮಾಡ್ತಾ ಇದ್ದು, ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧ ಇಲಾಖೆಯ ಯೋಜನೆ ಬಗ್ಗೆ ಜನರಿಗೆ ತಿಳಿಸುವ ಮೂಲಕ ಅರ್ಹ ಜನರಿಗೆ ಸರ್ಕಾರದ ಯೋಜನೆ ನೀಡಬೇಕು ಎಂದು ನನ್ನ ವೈಯಕ್ತಿಕ ಕಾರ್ಯಕ್ರಮ ಮಾಡ್ತಿದ್ದೀನಿ ಎಂದು ಹೇಳಿದರು. ಈಗಾಗಲೇ ವಿರೂಪ ಸಮುದ್ರ ವ್ಯಾಪ್ತಿಯಲ್ಲಿ 4 ಎಕರೆ ಆಟದ ಮೈದಾನಕ್ಕೆ ಜಾಗ ಮೀಸಲಿಡಲಾಗಿದೆ. ಅದೇ ರೀತಿ 16 ಎಕರೆಯಲ್ಲಿ ಬಡವರಿಗೆ ಹಾಗೂ ನಿರ್ಗತಿಕರಿಗೆ ಮನೆ ನಿರ್ಮಾಣಕ್ಕಾಗಿ ತಹಶೀಲ್ದಾರ್ ಕಚೇರಿಯಿಂದ ಆದೇಶ ಸಹ ಮಾಡಲಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಪಂಚಾಯತಿಯಿಂದಲೇ ಅರ್ಜಿ ಕರೆಯಲಾಗುತ್ತೆ ಎಂದರು. ತಾಲೂಕು ಮಟ್ಟದ ಎಲ್ಲ ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರಿಂದ ಸಾರ್ವಜನಿಕರ ಹಲವು ಸಮಸ್ಯೆಗಳಿಗೆ ಪರಿಹಾರ ದೊರೆಯಿತು. ವಿವಿಧ ಇಲಾಖೆಗಳಿಂದ ಅರ್ಹ ಫಲಾನುಭವಿಗಳಿಗೆ ಹಲವು ಸವಲತ್ತುಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ವರದರಾಜು, ತಾಲೂಕು ಪಂಚಾಯತ್ ಇಒ ಜಾನಕಿರಾಮ್, ರಾಮಾಂಜಿನಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಂಗದಾಮಪ್ಪ, ಪಿಡಿಒ ದೊಮ್ಮತಮರಿ, ಚಿಕ್ಕಣ್ಣ, ಪಿಡಿಒ ವಿರೂಪ ಸಮುದ್ರ, ಅನಿಲ್, ಪಿಡಬ್ಲ್ಯೂಡಿ ಇಂಜಿನಿಯರ್, ಬಸವಲಿಂಗಪ್ಪ ಇಂಜಿನಿಯರ್, ಇನ್ನೂ ಅನೇಕ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಮಹಿಳೆಯರು ಭಾಗವಹಿಸಿದ್ದರು. ವರದಿ ರಾಮಪ್ಪ, ಸಿಕೆಪುರ, ಪಾವಗಡ. ನಮ್ಮ ಕಾರ್ಯಕ್ಕೆ ಈಗ ನನಗೆ ನೀವೆಲ್ಲ ನಿಮ್ಮ ಆಶೀರ್ವಾದದಿಂದ ನನ್ನನ್ನ ಆಯ್ಕೆ ಮಾಡಿದ್ದೀರ. ನಾನು ನಮ್ಮ ತಂದೆಯವರು ನಮ್ಮ ಪ್ರಾಣ ಇರುವವರೆಗೂ ನಮ್ಮ ತಾಲೂಕಿನ ನಿಮ್ಮ ಸೇವೆಯನ್ನ ಪ್ರಾಮಾಣಿಕವಾಗಿ ನಾನು ನಮ್ಮ ತಂದೆಯವರು ಮಾಡ್ತೀವಿ. ಅದೇ ರೀತಿ ನಾನು ಗೆದ್ದಾಗಿಂದ ನೀವು ಅಂದ್ರೆ ಈ ಕೆಲವರು ಈ JDSನವರು ಇವರು ಒಂಥರ ಕಪಟ ನಾಟಕ, ಈ ಬಿಜೆಪಿ ಅವರು ಜೊತೆ ಸೇರ್ಕೊಂಡ್ಬಿಟ್ಟು ಕುಮಾರಸ್ವಾಮಿ ಇನ್ನೂ ನಾಟಕ ಶುರು ಮಾಡ್ಕೊಂಡ್ಬಿಟ್ಟಿದ್ದಾನೆ ಈಗ. ಹಾಗೆ ಒಂದು ಹೇಳ್ತೀನಿ, ಎಲೆಕ್ಷನ್ಗಿಂತ ಮುಂಚೆ 13 ಎಲೆಕ್ಷನ್ ಅಲ್ಲಿ ಸಾಲ ಮನ್ನಾ ಅಂತ ಸುಳ್ಳು ಹೇಳಿದ 4,000 ಓಟ್ ಅಂತ ಹೋಗಿಸಿದ ನನ್ನ. ಅವತ್ತಿನ ದಿನಗಳಲ್ಲಿ ಹುಡುಗಾಟ ಆಡ್ಕೊಂಡು ನಾನು ಗೆದ್ದಿದ್ದೀನಿ ಅಂತ ಹೇಳಿ ಹುಡುಗಾಟ ಆಡ್ಕೊಂಡು ಸೋತೆ. ಇಲ್ಲಾಂದ್ರೆ 3ನೇ ಟರ್ಮ್ ಆಗ್ತಾ ಇದೆ MLA ಈ ಸಲ. ಏನೋ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ನಿಮ್ಮ ಬಡವರ ಪರವಾದಂತ ಕೆಲಸಗಳು ಮಾಡಿದ್ದೀನಿ. ಕೋವಿಡ್ ಟೈಮಲ್ಲಿ 2.5-3 ಕೋಟಿ ಹಣವನ್ನು ಖರ್ಚು ಮಾಡಿದ್ದೀನಿ ಬಡವರಿಗೆ. ಯಾರೇ ಸತ್ರು ಶವ ಸಂಸ್ಕಾರ ದುಡ್ಡು ಕಳಿಸ್ತಾ ಇದ್ದೆ, ಶವ ಉಣಕ್ಕೆ ಜನ ಬಂದಿಲ್ಲ, ಗುಂಡಿ ತೆಗಿಯಬೇಕಂದ್ರೆ JCB ಕಳಿಸ್ತಾ ಇದ್ದೆ, ಆಂಬುಲೆನ್ಸ್ಗಳು ಇಟ್ಟಿದ್ದೆ. ಹಾಸ್ಪಿಟಲ್ ಉಸಿರಾಟ ತೊಂದರೆಯಿಂದ ಜನ ಸಾಯ್ತಾ ಇದ್ದಾರೆ ಅಂದ್ರೆ ಚೈನಾದಿಂದ ಆಕ್ಸಿಜನ್ ಕಾನ್ಸಂಟ್ರೇಟರ್ ಮಿಷಿನ್ ತರಿಸಿದ್ದೆ 16 ಲಕ್ಷ ಕೊಟ್ಟು. ಆ ಮಿಷಿನ್ ಕೊಟ್ಟೆ, ಆಕ್ಸಿಜನ್ ಇಲ್ಲದೆ ಸಾಯ್ಬಾರ್ದು ಜನ ಅಂತ ಹೇಳಿ. ಪ್ರತಿಯೊಂದು ಯಾರೇ ಹಸಿರಿಂದ ಬಲಗಿದ್ರು ನಾನು ಅವ್ರಿಗೆ ಫುಡ್ ಅನ್ನ 3-4 ತಿಂಗಳ ಕಾಲ ಸತತವಾಗಿ ಕೊಟ್ಟಿದ್ದೀನಿ. ಈ JDS ಒಂದು ವಾರ ಹಂಗೆ ಮಾಡಿದ್ರು, ಆಮೇಲೆ ಯಾರು ಸ್ಪಾನ್ಸರ್ ಮಾಡೋರು ಸಿಕ್ಕಿಲ್ಲ, ನಿಲ್ಸ್ಬಿಟ್ರು. ನಾನು 3-4 ತಿಂಗಳ ಕಾಲ ನಡೆಸಿದ್ದೀನಿ. ಮೊದಲನೇ ವರ್ಷ, 2ನೇ ವರ್ಷ ಫುಡ್ ಕಿಟ್ಗಳು ಅದು ಎಷ್ಟು ಕೊಟ್ಟಿದ್ದು ನಾವು APMC 2ರಲ್ಲಿ. ಯಾರು ಬಂದು ಅಮಾಲೆಗಳು ಬಂದು ಹಣ ನಮಗೆ ಊಟಕ್ಕೆ ನಡೆಯಲ್ಲ ಅಂದ್ರೆ ಫುಡ್ ಕಿಟ್ಸ್ ಕೊಟ್ಟಿದ್ದೀನಿ. ಅಧ್ಯಕ್ಷತೆಯನ್ನು ವಹಿಸುತ್ತಿರುವಂತಹ ಮಾನ್ಯ ಶಾಸಕರಾದ ವೆಂಕಟೇಶ್ ಸರ್ ಅವರೇ ಹಾಗೂ ಇಒ ಆದ ಜಾನಕಿರಾಮ್ ಅವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರೇ ಹಾಗೂ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರೇ ಹಾಗೂ ವೇದಿಕೆ ಮೇಲೆ ಇರತಕ್ಕಂತಹ ಈ ಗ್ರಾಮ ಪಂಚಾಯತಿಯ ಮುಖಂಡರಾದ ಶ್ರೀನಿವಾಸ್ ಅವರು, ರಾಮದೇವರವರೇ, ಆದಿನಾರಾಯಣಪ್ಪರವರೇ ಹಾಗೂ ವಿಶ್ವೇಶ್ವರವರೇ, ಎಲ್ಲ ಮುಖಂಡರೇ ಹಾಗೂ ಎಲ್ಲ ಸರ್ಕಾರಿ ಅಧಿಕಾರಿಗಳೇ ಹಾಗೂ ಎಲ್ಲ ಪತ್ರಕರ್ತರೇ ಹಾಗೂ ಎಲ್ಲ ಸಾರ್ವಜನಿಕರೇ, ಬಹಳ ಮುಖ್ಯವಾಗಿ ನಾವು ಜನಪ್ರಿಯ ಶಾಸಕರಾದ ಮಾನ್ಯ ಶ್ರೀ ಎಚ್.ಬಿ. ವೆಂಕಟೇಶ್ ಸಾಹೇಬರು, ತಾಲೂಕಿನ ದಂಡಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ಶ್ರೀ ವರದರಾಜ್ ಸರ್ ಅವರು, ಸಚಿವರಾದ ಸದಸ್ಯರವರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಎಲ್ಲ ಈ ಭಾಗದ ಮುಖಂಡರು ಹಾಗೂ ಸಾರ್ವಜನಿಕರು, ಈಗಾಗಲೇ ನಮ್ಮ ತಹಸೀಲ್ದಾರ್ ಸರ್ ಹೇಳಿ ಈ ಸಭೆಯ ಮೂಲ ಉದ್ದೇಶ ಇಷ್ಟೇ. ಹಾಗೂ ಕಚಬಾ ಹೋಬಳಿಯ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಶ್ರೀಯುತ ಸುರೇಶ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ತುಂಬುವುದೇ ಒಂದು ಸ್ವಾಗತವನ್ನ ನಾವು ಕೋರ್ತಾ ಇದ್ದೀವಿ. ಮತ್ತೆ ಈ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಗಂಗಮ್ಮ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮ ಗ್ರಾಮ ಪಂಚಾಯತಿಯ ಪರವಾಗಿ ಅದೇ ರೀತಿಯಾಗಿ ಮತ್ತವರು ಮಾಜಿ ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷರಾಗಿರ್ತಕ್ಕಂಥ
ವತಿಯಿಂದ ತುಂಬುವುದಾದ ಒಂದು ಸ್ವಾಗತವನ್ನ ಎಲ್ಲ ಮುಖಂಡರು ಎಲ್ಲ ಗ್ರಾಮ ಪಂಚಾಯತಿಯ